ಅಲ್ಲ, ನೀವು ಇದೆಷ್ಟು ವರ್ಷದಿಂದ? 8 ವರ್ಷದಿಂದ ಮಾಡ್ತಾ ಇದ್ದೀರಿ ಭಾಗೀರಥಿ ಗುರು. 8 ವರ್ಷದಿಂದ ಇಲ್ಲಿ ಮುಂದಕ್ಕೆ ದಾದ ಒಂದದ್ವಿ ಬೇತೆ ಬೇತೆ ಉಂಡೆ ಒಂದು ಜೋಳದನಿ. ಎಷ್ಟು ಚಂದ ಉಂಟು, ಕ್ಯೂಟ್. ಇಲ್ಲ ನಾನು ಹೋಗ್ಬೋದಾ ಒಳಗೆ ಹೋಗ್ಬೋದಲ್ಲ? ನಾವಿವತ್ತು ನಮ್ಮದು ಹೆಮ್ಮೆಯ ಶಾಸಕರಾದ ಸುರೇಶ್ ಗುರ್ಮೆ ಇವರದ್ದು ಗೋಗೃಹ ಭಾಗೀರಥಿ ಗೋಗೃಹದಲ್ಲಿದ್ದೇವೆ. ಸೊ ಇಲ್ಲಿ ನಾವು ನೋಡ್ಬೋದು ತುಂಬ ದನಗಳೆಲ್ಲ ಮೇವು ತಿಂತ ಉಂಟು ಈಗ. ಇಲ್ಲ ಇಲ್ಲ ಓಕೆ. ಅವಾರ್ಡ್ ಸಿಕ್ಕಿದಂತೆ, ಇದು ಪ್ರಮಾಣ ಪತ್ರ. ಎಲ್ಲ ಗೋವುಗಳೀಗ ಆಹಾರವನ್ನು ತಿಂತ ಉಂಟು, ಮೇವು ತಿಂತ ಉಂಟು, ಹಾಕಿದ್ದಾರೆ. ಇದೆಂತ ಹೊಸತ? ಇದು ಯಾವುದೊಂದು ಸ್ಪೆಷಲ್ ಏನಲ್ಲ, ಇದ್ರದ್ದೊಂದು ಸಪ್ರೇಟ್ ಮಾಡಬೇಕಾ? ಇಲ್ಲಿ ಹೋಗ್ಲಿಕ್ಕಿಲ್ಲ ಬೇಡ ಹಿಂದಿನ. ಹಾಂ ಜಾರ್ತದೆ ಹೇಳಿದ್ದಾರೆ. ಹಾಂ ಹಾಂ ಅವ್ರದ್ದೆಲ್ಲ ಜಾರ್ತದಂತ ಹೇಳಿದ್ಮೇಲೆ ನನಗೆ ಫುಲ್ ಹೆದರಿಕೆನೇ ಆಗುದು. ಶಬಾಷ್ ಅಲ್ಲ, ಅದು ಕಲರ್ ಸಹ ಚಂದ ಉಂಟಲ್ಲ. ಸೊ ಅದನ್ನು ಸುಮಾರು ಉಂಟಲ್ಲವ, ಯಾವುದೋ ಒಂದು ಈಚೆಂದ ಹೋಗುವ. ಇಷ್ಟು ದನಗಳನ್ನು ಒಟ್ಟಿಗೆ ನೋಡ್ಲಿಕ್ಕೆ ಖುಷಿ ಆಗ್ತದೆ. ಅವುಗಳು ತಿನ್ನೋದು ನೋಡಿ ಪಾಪ, ಮೇವು ಹಾಕಿದಾರಲ್ಲ ಎಲ್ಲ ತಿಂತ ಉಂಟು ಚಂದ ಮಾಡಿ. ಎಲ್ಲ ಗಮ್ಮತ್ತು, ಒಳ್ಳೆ ಮೇವು. ಅವಳ ಮುಖದಲ್ಲಿ ನೋಡಿ ಅಂತೆ. ಹೋಗ್ತೇನೆ. ಓಪ್ಪ ಬೈಬೇಡ.
ಪಾಪ ನಾನು ಆಯ್ತಾ ಇದನ್ನು ನೋಡೋ ಖುಷಿ ಆಗ್ತದೆ. ಇಲ್ಲೇ ಒಬ್ಬ ಇದ್ದಾನೆ. ಹಾಯ್. ಇಷ್ಟೆಲ್ಲ ಜನಗಳಿಗೆ ಇವರು ಎಷ್ಟು ವರ್ಷದಿಂದ ಈ ಒಂದು ಸೇವೆಯನ್ನು ಮಾಡ್ಕೊಂಡು ಬರ್ತಿದ್ದಾರೆ. ಇದಕ್ಕೆ ಡೈಲಿ ಏನೆಲ್ಲ ಫುಡ್ ಎಲ್ಲ ಇದು ಶೇಖರಣೆ ಮಾಡಿಟ್ಟಿದ್ದಾರೆ ನೋಡಿ, ಎಲ್ಲ ಟಬ್ಬಲ್ಲಿ. ಆಯ್ತು ಮುಂದಕ್ಕೆ ದಾದ ಒಂದದು ಬೇತೆ ಬೇತೆ ಉಂಡೆ ಒಂದು ಜೋಳದನಿ. ಓಕೆ, ಇದು ಕ್ಯಾಲ್ಸಿಯಂ ರಾಗಿ ಪುಡಿ. ಓಕೆ, ಒಂದು ಪೂರ ಮಿಕ್ಸ್ ಮಾಡ್ತದೆ ಇದು ಪೂರ ಮಿಕ್ಸ್ ಮಾಡ್ತದೆ ಅದೇ ರಡ್ಡು ಪೊರ್ತು ಪೂರ ಮಿಕ್ಸ್ ಮಾಡಿ. ಈಗ ಅದನ್ನೊಂದು ಎಬ್ಬಿಸು. ಗರುಡು ತಿನ್ಪಿನಾಗತ್ತೆ ಅಂದಂದು. ಹಾಯ್ ಕಿಡ್ಸ್. ಆಯ್ಶ್ ಹೌದು ಅದೇ ಹೇಳಿದ್ದು ನಾನು. ಹಾಗೊಂದ್ಸತಿ ಮಾಡಿದೆ ನಾನು ಚಿಕ್ಕದು ಶಾರ್ಟ್ಸ್. ಚಿಕ್ಕ ಎಷ್ಟು ಚಂದ ನೋಡು ಅಲ್ಲ. ಅಲ್ಲ, ನೀವು ಇದು ಎಷ್ಟು ವರ್ಷದಿಂದ? 8 ವರ್ಷದಿಂದ ಮಾಡ್ತಾ ಇದ್ದೀರಿ ಭಾಗೀರಥಿ ಗುರು. 8 ವರ್ಷದಿಂದ ಇಲ್ಲಿ ದನಗಳು ಈಗ ಎಷ್ಟು ಉಂಟು? ಸ್ಟಾರ್ಟಿಂಗ್ 5 ದನ ಇತ್ತು. ಮತ್ತೆ ದನ ಹೇಗೆ ಈಗ 40 ದನ ಇದೆ. ಈಗ ಒಟ್ಟು 40 ದನ. 40 ದನಕ್ಕೆ ದಿನಾಲ 2 ಹೊತ್ತು ನೀವು ಆಗೆಲ್ಲ ತೋರಿಸಿದ ಫುಡ್. ಹಸಿ ಹುಲ್ಲೆಲ್ಲ ನೀವು ಬೇಕಾದಷ್ಟು ಒಂದು 6 ಎಕರೆ ಹುಲ್ಲು ಹಸಿ ಉಂಟು ಮೇಪಿಯಾರ ಮಿಕ್ಸ್ ಮಾಡಿ. ಎಷ್ಟು ಜನ ಒಟ್ಟು ಕೆಲಸ ಮಾಡ್ತಿದ್ದಾರೆ ಇಲ್ಲಿ? 10 ಜನ, 4 ಜನ. ಬೆಳಿಗ್ಗೆ ಸಂಜೆ ಹೊರಗೆಲ್ಲ ಕರ್ಕೊಂಡು ಹೋಗಿ ಹಾಲು ಕೊಡ್ತೀವಿ. ಬೆಳಿಗ್ಗೆ ಒಂದು ಹೊತ್ತು ಹಾಲು, ಸಾಯಂಕಾಲ ಒಂದು ಹೊತ್ತು ಕೊಡ್ತೀವಿ. ಸುಮಾರು ಬೆಳಿಗ್ಗೆ 5:30 7 ಗಂಟೆವರೆಗೆ, ಸಂಜೆ 2:30 4 ಗಂಟೆ. ಸುಮಾರು ಒಂದು ಎಷ್ಟು ಲೀಟರ್ ಹಾಲು? ಬೆಳಿಗ್ಗೆ 150, ಸಾಯಂಕಾಲ 100 ಲೀಟರ್, 250 ಲೀಟರ್ ಹಾಲು ಬರ್ತದೆ. ಒಟ್ಟು ತುಂಬ ಒಳ್ಳೆ ಕೆಲಸ ಇರುತ್ತೆ. ರಾಜೇಶ್ ಹೇಳಿದ್ರು ಅದನ್ನು ಬಾ ಅಂತೇಳಿ. ಹಾಗೆ ಒಂದ್ಸತಿ ಬಂದು ಮಾಡ್ಕೊಂಡು ಹೋಗುವ ಅಂತೇಳಿ. ಅದು ಇನ್ನೊಂದು ವಿಶೇಷ ಹೇಳಿದರೆ ನಮ್ಮದು ಹೆಮ್ಮೆ ನಮ್ಮದು ಶಾಸಕರಲ್ಲಿ ಈಗ ಅದೊಂದು ಇನ್ನೂ ಸಹ ಖುಷಿ ಆಗ್ತದೆ. ಸೊ ಮೊದಲಿಂದಲೇ ಮಾಡ್ತಿದ್ದಾರಲ್ಲ, ಹಾಗಾಗಿ 8 ವರ್ಷದಿಂದ ಅಂತ 8 ವರ್ಷದಿಂದ ಮಾಡ್ತಿದ್ದಾರೆ ಅವರಿಗೆ. ಇಲ್ಲ ಅಲ್ಲ ಅಂದರೆ ಹೌದು, ಹೋಗುವಾಗ ಇಲ್ಲೇ ಇರಬೇಕಾಗ್ತದಲ್ಲ. ಓಕೆ, ಕ್ಲೀನ್ ಇಡಬೇಕು. ಹೌದು, ಕ್ಲೀನ್ ಸಹ ಉಂಟು, ನಾವು ನೋಡಿದ್ದೇವಲ್ಲ ಹುಲ್ಲೆಲ್ಲ. ಹಾಂ, ಶೇಖರ್. ಆಯ್ತು ಸರ್, ಥ್ಯಾಂಕ್ ಯು ನಮ್ಮ ಹತ್ರ ಮಾತಾಡಿದ್ದಕ್ಕೆ. ಥ್ಯಾಂಕ್ ಯು. ಸೊ ಇದು ನಮ್ಮ ಹೆಮ್ಮೆಯ ಶಾಸಕರಾದಂತಹ ಸುರೇಶ್ ಶೆಟ್ಟಿ ಗುರ್ಮಿ ಇವರು ನಡೆಸುತ್ತಿರುವಂಥ ಭಾಗೀರಥಿ ಗೋಗೃಹ, ಇದರದೊಂದು ಸಣ್ಣ ಮಾಹಿತಿಯನ್ನು ನಾನು ನಿಮ್ಮೊಂದಿಗೆ ಹಂಚಿಕೊಳ್ಳಲಿಕ್ಕೆ ಟ್ರೈ ಮಾಡಿದೆ. ನಾನು ತೋರಿಸಿದೆ ವಿಡಿಯೋದಲ್ಲಿ. ನನ್ನಿಂದ ಎಷ್ಟು ಸಾಧ್ಯವೋ ಅಷ್ಟು ನಾನು ನೀಟಾಗಿ ವಿಡಿಯೋ ಮಾಡಿ ಹಾಕಲಿಕ್ಕೆ ಟ್ರೈ ಮಾಡಿದ್ದೇನೆ. ವಿಡಿಯೋನ ಸ್ಕಿಪ್ ಮಾಡದೆ ಎಂಡ್ವರೆಗೆ ನೋಡಿದ್ದಕ್ಕೆ ಥ್ಯಾಂಕ್ ಯು ಸೋ ಮಚ್. ಮತ್ತಷ್ಟು ಬೇರೆ ವಿಡಿಯೋದೊಂದಿಗೆ ಮತ್ತೆ ಸಿಗ್ತೇನೆ. ಅಲ್ಲಿವರೆಗೆ ಟೇಕ್ ಕೇರ್, ಬಾಯ್ ಬಾಯ್.